ಕಂಡಿಗೆ ಜಾತ್ರೆ. ಇದೇ ಹೊತ್ತಿನ ವಿಶೇಷ. ನಾನ್ ಪ್ರಮೀಳಾ. ತುಳುನಾಡಿನ ಜಾತ್ರೆಗಳು ಆರಂಭವಾಗಬೇಕಾದ್ರೆ ಇಲ್ಲಿ ಮೀನು ಹಿಡಿಯುವ ವರ್ಷದ ಜಾತ್ರೆ ಆರಂಭ ಆಗಬೇಕು. ಭಕ್ತರು ದೈವಕ್ಕೆ ಪ್ರಾರ್ಥನೆ ಸಲ್ಲಿಸಿ ನದಿಗೆ ಪ್ರಸಾದವನ್ನ ಹಾಕಲಾಗುತ್ತೆ. ಅಂದಹಾಗೆ ಅಲ್ಲಿ ಸುಡುಮದ್ದು ಸಿಡಿದ ತಕ್ಷಣ ಬಂದ ಜನರು ನದಿಗೆ ಧುಮುಕಿ ಮೀನು ಹಿಡಿಯಲು ಮುಗಿಬೀಳುತ್ತಾರೆ. ಹಿಡಿದ ಮೀನನ್ನ ಮನೆಗೆ ತೆಗೆದುಕೊಂಡು ಹೋಗಿ ಪ್ರೇತಾತ್ಮಗಳಿಗೆ ಬಡಿಸುತ್ತಾರೆ. ಇದು ವರ್ಷಾವಧಿ ತುಳುನಾಡಿನ ಜಾತ್ರೆಯ ವೈಶಿಷ್ಟ್ಯತೆ. ಹಾಗಾದ್ರೆ ಯಾವುದು ಆ ಜಾತ್ರೆ, ಅಲ್ಲಿಯ ವಿಶೇಷತೆ ಏನು ಅಂತೀರಾ? ಈ ವಿಶೇಷ ವರದಿ ನೋಡಿ. ಒಂದು ಊರು ಅಂತಂದ್ರೆ ಆ ಊರಿಗೆ ಕಳೆ ತಂದು ಕೊಡೋದೇ ಹಬ್ಬ ಹರಿದಿನಗಳು. ಊರ ಮಂದಿಯೆಲ್ಲ ಒಂದು ಕೂಡಿ ಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗ್ತಾ ಇದ್ರೆ ಅದರ ಸೊಬಗನ್ನ ನೋಡೋದೇ ಕಣ್ಣಿಗೆ ಹಬ್ಬ ಅಂತಾನೆ ಹೇಳ್ಬೋದು. ಗತ್ತು ಗೈರತ್ತನ್ನ ಸಾರುವ ಈ ಹಬ್ಬಗಳ ವೈಶಿಷ್ಟ್ಯವೇ ಅಂತಹುದು. ಅದನ್ನ ವರ್ಣನೆ ಮಾಡೋಕ್ಕೂ ಕೂಡ ಸಾಧ್ಯವಿಲ್ಲ. பொருளுதத்த மேரி பாக்கியத பூடோ ಬೀರರೆ ಬಿದ್ದದ ತಂಕೊದ ನಾಡು ಈ ನಮ್ಮ ತುಳುನಾಡು ಪೆರ್ಮೇದ ಕರೆನಾಡು ಈ ನಮ್ಮ ತುಳುನಾಡು ಪೆರ್ಮೇದ ಕರೆನಾಡು. ಒಂದೆಡೆ ಎಲ್ಲಾ ಕಡೆ ಸಂಭ್ರಮ ಮನೆ ಮಾತಾಗಿದ್ರೆ, ಇನ್ನೊಂದೆಡೆ ಧಾರ್ಮಿಕ ಪೂಜಾ ವಿಧಿವಿಧಾನಗಳಲ್ಲಿ ತೊಡಗಿಸಿಕೊಳ್ಳುವವರೇ ಹೆಚ್ಚು. ಉಡುಪಿ, ದಕ್ಷಿಣ ಕನ್ನಡದತ್ತ ಪ್ರತಿ ಹೆಜ್ಜೆಯನ್ನ ಹಾಕ್ತಾ ಇದ್ದಂತೆ ದೇವಳಗಳಲ್ಲಿ ನಡೆಯುವ ಜಾತ್ರೆಯ ಸಂಭ್ರಮ ಹೇಳತಿರೋದು. ಪ್ರತಿಯೊಂದು ಜಾತ್ರೆಯೂ ಕೂಡ ಅದರದ್ದೇ ಆದ ಮಹತ್ವತೆಯನ್ನ ಪಡೆದುಕೊಂಡಿದೆ. ಸಿಂಗರ ಕೂರಲು ಕಲೆ ಕುಳೆಚಾಲು ಸಾರ್ವರಮ್ಮೈತ್ತು ಬಾಡುಲ ಇಲ್ಲ. ಸಿಂಗರ ಕೂರಲು ಕಲೆ ಕುಳೆಚಾಲು ಸಾರ್ವರಮ್ಮೈತ್ತು ಬಾಡುಲ ಇಲ್ಲ. ಅದರಲ್ಲೂ ತುಳುನಾಡಿನ ಮಣ್ಣಿನ ಸಂಸ್ಕೃತಿಯಲ್ಲಂತೂ ಹಬ್ಬದ ವೈಶಿಷ್ಟ್ಯವೇ ಬೇರೆ. ಹೌದು, ಅಡ್ಕದ ಪಾಲೆ ತೋಟದ ಬಿಂಗಾರವನ್ನ ಅರಸುತ್ತಾ ಬಂದು ಕಂಡಿಗೆ ಬೀಡಿನಲ್ಲಿ ನೆಲೆಯಾದ ಧರ್ಮರಸು ಉಳ್ಳಾಯನ ಸನ್ನಿಧಿ ಇಂದಿಗೂ ಕೂಡ ಕರಾವಳಿ ಭಾಗದ ಕಾರಣಿಕದ ಕ್ಷೇತ್ರಗಳಲ್ಲಿ ಒಂದು. ಕರಾವಳಿಯ ಪ್ರತಿಯೊಂದು ಜಾತ್ರೆ ನೇಮಗಳಲ್ಲಿ ಆರಂಭದ ಜಾತ್ರೆ ಅಂತಂದ್ರೆ ಅದುವೇ ಎರ್ಮಾಳ್ ಜಾತ್ರೆ. ಅದೇ ರೀತಿ ಕೊನೆಯ ಜಾತ್ರೆ ಅಂದ್ರೆ ಕಂಡಿಗೆ ಬೀಡು ಜಾತ್ರೆ. ಪ್ರತಿ ಹೆಜ್ಜೆಗೂ ಸಿಗುವ ಕರಾವಳಿಯ ಒಂದು ಭಾಗದಲ್ಲಿಯೂ ಕ್ಷೇತ್ರ ದೈವ ದೇವರುಗಳಿಗೂ ಕಾರಣಿಕದ ಕಥೆಗಳು ಮತ್ತು ಆಚರಣೆಗಳು ಇರುವಂತೆ ಕಂಡಿಗೆ ಬೀಡು ಕ್ಷೇತ್ರವು ವಿಶೇಷವಾದ ಆಚರಣೆಯನ್ನ ನಡೆಸಿಕೊಂಡು ಬರ್ತಾ ಇದೆ. ಹಾಗಾದ್ರೆ ಯಾವುದು ಆಚರಣೆ ಅಂತೀರಾ? ಅದುವೇ ಮೀನು ಹಿಡಿಯುವ ಜಾತ್ರೆ. ಹೌದು, ಪ್ರತಿ ವರ್ಷದ ಮೇ ತಿಂಗಳ ಸಂಕ್ರಮಣದಂದು ನಡೆಯುವ ಮೀನು ಹಿಡಿಯುವ ಜಾತ್ರೆ ಕರಾವಳಿ ಭಾಗದ ಒಂದು ವಿಶೇಷ ಸಂಪ್ರದಾಯವೇ ಹೌದು. ಸುರತ್ಕಲ್ ಸಮೀಪದ ಚಳೆಯಿರುವಿನ ಕಂಡಿಗೆ ಜಾತ್ರೆಯಲ್ಲಿ ಪಾವಂಜಿ ಬಳಿಯ ನಂದಿನಿ ನದಿಯಲ್ಲಿ ಮೀನು ಹಿಡಿಯುವ ಸಾಮೂಹಿಕ ಜಾತ್ರೆಯ ಆ ಸಂಪ್ರದಾಯವನ್ನ ಇಂದಿಗೂ ಕೂಡ ಪಾಲಿಸುತ್ತಾ ಬಂದಿದೆ. ಕಂಡದ ಕಳೋಟು ತಾರಿದ ಕುಬೇಟು ಸಾಗೋಳಿ ಪುಣಿದಾಂತಿ ಕಂಡದ ಮೇಟು. ಕಂಡದ ಕಳೋಟು ತಾರಿದ ಕುಬೇಟು ಸಾಗೋಳಿ ಪುಣಿದಾಂತಿ ಕಂಡದ ಮೇಟು. ಬಗೆ ಬಗೆ ನಾಲಿಕೆ ಕಂಬುಳ ಕೋರ ಕರಡಿದ ಸಾಧಕ ಆಟದ ಮೇಳ. ಬಗೆ ಬಗೆ ನಾಲಿಕೆ ಕಂಬುಳ ಕೋರ ಕರಡಿದ ಸಾಧಕ ಆಟದ ಮೇಳ.
பொன்னாளிக்கேதா பொருளுத மண்ணு புண்ணியத பறிப்போ ஐசுர கண்ணு பொன்னாளிக்கேதா பொருளுத மಣ್ಣு ಪುಣ್ಯದ ಪರಿಪೋ ಐಸುರ ಕಣ್ಣು ರುಚಿ ರುಚಿ ತೋಣಸು ಬಗೆ ಬಗೆ ತಿನಸು ಎಟ್ಟೆಪ್ಪು ಬೋಗೆ ಮಲ್ಲಿಗೆ ಮನಸ್ಸು ರುಚಿ ರುಚಿ ತೋಣಸು ಬಗೆ ಬಗೆ ತಿನಸು ಎಟ್ಟೆಪ್ಪು ಮೋಗೆ ಮಲ್ಲಿಗೆ ಮನಸ್ಸು ಈ ನಮ್ಮ ತುಳುನಾಡು ಹೆಮ್ಮೆಯ ಕರೆನಾಡು ಈ ನಮ್ಮ ತುಳುನಾಡು ಹೆಮ್ಮೆಯ ಕರೆನಾಡು. ಇದೊಂದು ವಿಶೇಷಾರ್ಹವು ಸರಿ. ನಾ ಮುಂದು ತಾ ಮುಂದು ಎನ್ನುತ್ತಾ ಬಲಿಯನ್ನ ಹಾಕಿ ಮೀನು ಹಿಡಿಯುವ ಈ ಸಂಪ್ರದಾಯವಂತೂ ತುಳುನಾಡಿನ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುತ್ತೆ. ಈ ನದಿಯಲ್ಲಿ ಮೀನು ಹಿಡಿಯುವ ಪದ್ಧತಿಯನ್ನ ಬೃಹತ್ ಮಟ್ಟದಲ್ಲಿ ನಡೆಸಿಕೊಂಡು ಬರಲಾಗ್ತಾ ಇದೆ. ಅಂದು ಬೆಳಿಗ್ಗೆ 7ರ ಸುಮಾರಿಗೆ ದೈವಸ್ಥಾನದಲ್ಲಿ ದೈವಕ್ಕೆ ಪ್ರಾರ್ಥನೆಯನ್ನ ಸಲ್ಲಿಸಿ ನದಿಯ ದಡಕ್ಕೆ ಆಗಮಿಸಿ ನದಿಗೆ ಪ್ರಸಾದವನ್ನ ಹಾಕಲಾಗುತ್ತೆ. ಇರ್ಮಾಲ ಜಪ್ಪು ಕಂಡಿ ಅಡೆಪು ಎಂಬ ಇತಿಹಾಸ ಪ್ರಸಿದ್ಧವುಳ್ಳ ಈ ಕಂಡಿಗೆ ಕ್ಷೇತ್ರವು ಮೇ ತಿಂಗಳ ವೃಷಭ ಸಂಕ್ರಮಣದಂದು ಮೀನು ಹಿಡಿಯುವ ಜಾತ್ರೆ ಎಂಬ ಒಂದು ಪ್ರಖ್ಯಾತವನ್ನು ಪಡೆದಿರುವಂತಹ ಜಾತ್ರೆ. ಈ ಜಾತ್ರೆಯಲ್ಲಿ ತುಂಬ ಸಾವಿರಾರು ಮಂದಿ ಈ ಹಿಂದಿನ ಕಾಲದಲ್ಲಿ ತುಂಬ ಈ ಕ್ಷೇತ್ರದಲ್ಲಿ ಮೀನು ಹಿಡಿಯುವಂಥದ್ದು ತುಂಬ ಇದರಲ್ಲಿ ಉತ್ತೇಜನ ಇತ್ತು. ಅಂದರೆ ಇಲ್ಲಿ ದೈವ ಅಂದರೆ ಉಳ್ಳಾಯ ಬರುವಂತಹ ಸಮಯದಲ್ಲಿ ಮೊಗವೀರ ಜನಾಂಗಕ್ಕೆ ಪ್ರಥಮವಾಗಿ ಕಾಣಿಸಿಕೊಂಡಂತಹ ದೈವ. ಹಾಗಾಗಿ ಆ ಕಾಲದಲ್ಲಿ ಮಾಡಿಕೊಂಡಂಥ ಕಟ್ಟು ಮೀನು ಹಿಡಿಯುವ ಜಾತ್ರೆ ಅಂತ. ಅದೇ ಸಂದರ್ಭದಲ್ಲಿ ಸುಡುಮದ್ದು ಸಿಡಿದ ತಕ್ಷಣ ಬಂದ ಜನರು ನದಿಗೆ ಧುಮುಕಿ ಮೀನು ಹಿಡಿಯೋಕೆ ರೆಡಿಯಾಗ್ಬಿಡ್ತಾರೆ.
ಪ್ರತಿ ವರ್ಷದ ಮೇ ತಿಂಗಳ ಸಂಕ್ರಮಣದಂದು ನಡೆಯುವ ಮೀನು ಹಿಡಿಯುವ ಜಾತ್ರೆ ಕರಾವಳಿ ಭಾಗದ ಒಂದು ವಿಶೇಷ ಸಂಪ್ರದಾಯವೇ ಹೌದು. 50 ರಿಂದ 60 ಕಿಲೋಮೀಟರ್ ದೂರದಿಂದಲೂ ಇಲ್ಲಿ ಮೀನು ಹಿಡಿಯೋಕೆ ಅಂತಾನೆ ಜನ ಆಗಮಿಸ್ತಾರೆ. ಇಂತಹ ಜಾತ್ರೆ ಯಾಕಿಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ಅನ್ನೋದನ್ನ ಹೇಳ್ತೀವಿ ಬ್ರೇಕ್ನ ಬಳಿಕ.